ತೀರಾ ಅಪಾಯಕಾರಿಯಾಗಿದ್ದ ಬ್ರಹ್ಮಾವರ ಬಾರ್ಕೂರು ರಸ್ತೆಯ ಹಂದಾಡಿಯಲ್ಲಿದ್ದ 150 ವರ್ಷದ ಹಳೆಯ ಅಶ್ವತ್ಥ ಮತ್ತು ಆಲದ ಮರವನ್ನು ಇಂದು ಕಡಿಯಲಾಯಿತು. ಈ ಬಗ್ಗೆ ಸ್ಪಂದನ ವಾಹಿನಿ ಹಿಂದೆಯೇ ವರದಿಯನ್ನ ಬಿತ್ತರಿಸಿತು. ಕಾರಣ ಏನಂದ್ರೆ ಸಾಕಷ್ಟು ವಾಹನಗಳು ಮತ್ತು ಜನ ಓಡಾಡುವಂತ ಪ್ರದೇಶದಲ್ಲಿ ಗೆಲ್ಲು ಮುರಿಯುವಂತಹ ಭೀತಿಯಲ್ಲಿ 2 ಮರಗಳಿದ್ದು ಮತ್ತು ಇದರಿಂದ ಅಪಾಯ ಸಂಭವಿಸುವಂತಹ ಸಾಧ್ಯತೆ ಇದ್ದು ಸದ್ಯ ಗೆಲ್ಲುಗಳನ್ನು ಕಡಿದು ಮರವನ್ನು ತೆರವುಗೊಳಿಸಲಾಗಿದೆ. ಮಳೆಗಾಲಕ್ಕೆ ತುಂಬ ಅಪಾಯದಿಂದ ನಾವು ಬದುಕ್ತಿದ್ದೇವೆ. ಎಷ್ಟು ಸತಿ 1000 ಜನರಿಗೆ ನಾವು ಕೇಳಿದ್ದೇವೆ ಇದೊಂದು ಮನವಿ ಮಾಡಿ. ಈ ಸತಿ ಪಂಚಾಯತ್ನವರು ಮತ್ತು UW ಮತ್ತು ಇವರೆಲ್ಲ ಸೇರಿ ಮನವಿಗೆ ಹೋಗ್ಬಿಟ್ಟು ಮರಗಳು ಪ್ಲ್ಯಾನ್ ಮಾಡಿಕೊಂಡು ಕಾರಣ ಸಾವಿರಾರು ವಾಹನಗಳು ತಿರುಗುತ್ತಿರ್ತದೆ. ಈ ಗಾಳಿ ಮಳೆ ಬರುವಾಗ ನಮಗೂ ಅಪಾಯ ತುಂಬ ಹೆದರಿಕೆ ಇದೆ. ಗಾಡಿ ಎಲ್ಲೂ ವಾಹನ ಮೇಲೆ ಬೀಳ್ತದೆ ಅಂತೇಳಿ ಈ ರೋಡ್ ಸೈಡಲ್ಲಿ ಹೋದರೆ ಅಪಾಯಕಾರಿ ಮರವನ್ನು ತೆಗಿಬೇಕಂತೇಳಿ ನಮ್ಮದು ಕಾರಣ ಸಾವಿರಾರು ವಾಹನಗಳು ತಿರುಗುತ್ತಿರ್ತದೆ. ಈ ಗಾಳಿ ಮಳೆ ಬರುವಾಗ ನಮಗೂ ಅಪಾಯ ತುಂಬ ಹೆದರಿಕೆ ಇದೆ. ಗಾಡಿ ಎಲ್ಲೂ ವಾಹನ ಮೇಲೆ ಬೀಳ್ತದೆ ಅಂತೇಳಿ